ಈ ಹಿಂದೆ ಉಪವಾಸ ಪ್ರತಿಭಟನೆಯಿಂದ ಕಾವೇರಿದ್ದ ಬೈಲೂರು ಪರಶುರಾಮ ಥೀಮ್ ಪಾರ್ಕ್ಗೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಭೇಟಿ ನೀಡುವಂತೆ ಆಕ್ರೋಶ ವ್ಯಕ್ತವಾಗಿತ್ತು. ಇದೀಗ ನಿನ್ನೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಭೇಟಿ ನೀಡಿದ್ದು ಅಧಿಕಾರಿಗಳೊಂದಿಗೆ ಚರ್ಚಿಸಿ ಪರಿಶೀಲನೆ ನಡೆಸಿದ್ದಾರೆ. ಪರಶುರಾಮ ಮೂರ್ತಿಯ ಬಗೆಗಿನ ಗೊಂದಲದ ಬಗ್ಗೆ ಪ್ರತಿಕ್ರಿಯಿಸಿದ ಅವರು, ಅಧಿಕಾರಿಗಳೊಂದಿಗೆ ಚರ್ಚಿಸಿ ಭಾವನೆಗಳನ್ನ ಬೇರೆ ದಾರಿಗೆ ಎಳೆದು ರಾಜಕೀಯ ಮಾಡೋದಾಗ್ಲಿ ಅಥವಾ ಜನರ ದಿಕ್ಕು ತಪ್ಪಿಸುವ ಕಾರ್ಯವನ್ನಾಗಲಿ ಮಾಡಲ್ಲ. ರಾಜಕಾರಣಕ್ಕಿಂತ ಪ್ರೇಕ್ಷಣೀಯ ಸ್ಥಳದ ರಕ್ಷಣೆಯೇ ನನ್ನ ಭೇಟಿಯ ಮುಖ್ಯ ಉದ್ದೇಶವೆಂದರು. ಅಧಿಕಾರಿಗಳ ಮೇಲೆ ಒತ್ತಡವಿದ್ದ ಪರಿಣಾಮ ಪರಶುರಾಮ ಮೂರ್ತಿಯನ್ನು ತರಾತುರಿಯಲ್ಲಿ ಮಾಡಲಾಗಿದೆ ಎಂದು ತಿಳಿದು ಬಂದಿದೆ. ಮೂರ್ತಿಯ ಕೆಲವೊಂದು ಭಾಗಗಳನ್ನು ತಾತ್ಕಾಲಿಕ ನೆಲೆಯಲ್ಲಿ ನಿರ್ಮಿಸಲಾಗಿದೆ. ಪರಶುರಾಮ ಪ್ರತಿಮೆ ಬಗೆಗಿನ ವರದಿ ತರಿಸಿಕೊಳ್ಳುವೆ, ಮೂರ್ತಿ ಮಾಡಿದವರಿಗೂ ನೋಟಿಸ್ ಜಾರಿ ಮಾಡ್ತೇವೆ ಎಂದರು. ಈ ವೇಳೆ ಜಿಲ್ಲಾಧಿಕಾರಿ ಡಾಕ್ಟರ್ ಕೆ ವಿದ್ಯಾಕುಮಾರಿ, ಕುಂದಾಪುರ ಉಪವಿಭಾಗದ ಸಹಾಯಕ ಆಯುಕ್ತೆ ರಶ್ಮಿ ಎಸ್ಆರ್, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಾಯಕ ನಿರ್ದೇಶಕಿ ಪೂರ್ಣಿಮಾ ಮತ್ತಿತರರು ಉಪಸ್ಥಿತರಿದ್ದರು. ನನಗೆ ನನ್ನ ಜಿಲ್ಲೆಯಲ್ಲಿ ಬೇರೆಯವ್ರಿಗೂ ನಮಗೆ ತೊಂದರೆ ಆಗಬಾರ್ದು, ಬೇರೆಯವ್ರು ನಮಗೆ ತೊಂದರೆ ಮಾಡಿದ್ರೆ ನಾವು ಸುಮ್ಮನೆ ಹಿಂದೆ ಏನೇನಾಗಿದೆ ಎಲ್ಲ ನಾನು ಮಾತಾಡಿದ್ದೀನಿ. ಯಾಕೆ ಈ ರೀತಿ ಆಯಿತು, ಅಧಿಕಾರಿಗಳು ಒತ್ತಡದಲ್ಲಿ ಈ ರೀತಿ ಮಾಡಿದ್ದಾರೆ ಅಂತ ಹೇಳಿದ್ರು. ಅವ್ರಿಗೆ ಭಾಳ ಒತ್ತಡ ಇತ್ತಂತ ಹೇಳಿದ್ದಾರೆ. ಇದನ್ನು ಮಾಡೋಕ್ಕಿಂತ ಮುಂಚೆ ಅವರು DC ಅವರಿಗಾಗಲಿ ಅಥವಾ ಸ್ಥಳೀಯ ಶಾಸಕರಿಗಾಗಲಿ ಗಮನಕ್ಕೆ ತಂದಿದ್ರು. ಆದರೆ ಬಹಳಷ್ಟು ಹೆವಿ ಇದೆ, 1-1.5 ಟನ್ನು ಮೂರ್ತಿ ಬರೀ ಕೈ ಇದೆ ಅಂತ ಹೇಳಿದರು. ಸುಮಾರು ಪಾರ್ಟನ್ನು ಚೇಂಜ್ ಮಾಡಬೇಕು ಅಂತ ಹೇಳಿದರು. ನನ್ನ ಇಲ್ಲಿ ಬಂದಿರೋದು ರಾಜಕಾರಣಕ್ಕಿಂತ ಜಾಸ್ತಿ ನನ್ನ ಒಂದು ಉದ್ದೇಶ ಪ್ರೇಕ್ಷಣೀಯ ಸ್ಥಳ ಇದೆ. ಜನ ಬರ್ತಾ ಇದ್ದಾರೆ, ಮಕ್ಕಳು ಬರ್ತಾ ಇರ್ತಾರೆ. ಏನಾದರೂ ಅವಘಡ ಆದರೆ ಯಾರು ಹೊಣೆ ಹೊರ್ತಾರೆ? ಯಾವ ಡಿಪಾರ್ಟ್ಮೆಂಟು 3-4 ಡಿಪಾರ್ಟ್ಮೆಂಟ್ಗಳು ಯೂಸ್ ಮಾಡಿದ್ದಾರೆ. ಸೊ ನನ್ನ ಮುಖ್ಯ ಉದ್ದೇಶ ಇದು ಎಷ್ಟು ಸೇಫ್ಟಿ ಇದೆ ಮೊದಲು, ಏನಾದರೂ ಆದರೆ ನಾಳೆ, ಯಾಕಂದರೆ ಎತ್ತರ ಪ್ರದೇಶದಲ್ಲಿದೆ, ಗಾಳಿ, ಅದರಲ್ಲೂ ಉಡುಪಿ ಜಿಲ್ಲೆಯಲ್ಲಿ ಭಾಳಷ್ಟು ಮಳೆ ಬರುತ್ತೆ. ಸೊ ಏನು ಈ ರೀತಿ ಯಾಕೆ ಮಾಡಿದರು ಅನ್ನೋದೇ ನನಗೆ ಪ್ರಶ್ನೆಯಾಗಿ ಕಾಡ್ತಾ ಇದೆ. ಸೊ ಈಗ ಇಲಾಖೆಯ ಅವ್ರಿಗೆ ಎಲ್ಲ ಹೇಳಿದ್ದೀನಿ, ವರದಿಯನ್ನೆಲ್ಲ ತರಿಸ್ಕೊಳ್ತಾ ಇದ್ದೀನಿ. ಈ ಮೂರ್ತಿಯನ್ನು ಮಾಡಿದಂಥ ಬೆಂಗಳೂರವ್ರಿಗೂ ಕೂಡ ನಾವು ನೋಟಿಸನ್ನು ಜಾರಿ ಮಾಡ್ತಾ ಇದ್ದೀವಿ. ಟೈಮ್ ಮಿತಿ ಕಡಿಮೆ ಇರೋದ್ರಿಂದ ಬಹಳಷ್ಟು ಗೊಂದಲದಲ್ಲಿ ಅಧಿಕಾರಿಗಳಿದ್ದು ಇದನ್ನು ಅಸಲಿ ಅಂತಲೂ ಹೇಳಲಿಕ್ಕೆ ಬರೋದಿಲ್ಲ, ನಕಲಿ ಅಂತಲೂ ಹೇಳಲಿಕ್ಕೆ ಬರೋದಿಲ್ಲ. ಅರ್ಧ ಪಾರ್ಟನ್ನು ಅವ್ರು ಮಾಡಿದ್ದಾರೆ, ಇನ್ನು ಅರ್ಧ ಪಾರ್ಟನ್ನು ನಾನು ಕೇಳಿದೆ, ಕೈ ತೆಗಿಬೇಕೇನಪ್ಪ? ಹೌದು ತೆಗಿಬೇಕು. ಮುಖ ಇದನ್ನು ಮಾಡಬೇಕೇನಪ್ಪ? ಹೌದು ಮಾಡಬೇಕು. ಇನ್ನೊಂದು ಭಾಗನ ಮಾಡಬೇಕಪ್ಪ? ಹೌದು ಮಾಡಬೇಕು. ಇದೆಲ್ಲ ಕೂಡಿಸಿದಾಗ ಏನು ಉತ್ತರ ಬರುತ್ತೆ ನಿಮಗೆ? ಹಾಗೆ ಈಗ ಕಂಚಿನ ಪ್ರತಿಮೆ ಇನ್ನೊಂದು, ಈಗ ಮುಖ್ಯಮಂತ್ರಿ ಒಂದು ಟೈಮ್ ನಿಗದಿ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಪ್ರತಿಮೆ ಆಗದೆಲ್ಲ ಕದ್ದು ಮುಚ್ಚಾಟ ಆಡಿಕೊಂಡು ಕೊನೆಗೆ ಅದು ಪ್ರತಿಮೆಯನ್ನು ಈಗ ಬದಲು ಮಾಡ್ಬೇಕಂದ್ರೆ ಜನರ ಭಾವನೆ ಇವತ್ತು ಬರ್ತಾರೆ ಅಂತ ಗೊತ್ತಿದ್ದೆ ಅವರು ಹೇಳಿ ನಮ್ದು ವರ್ಕ್ ಇನ್ನೂ ಕಂಪ್ಲೀಟ್ ಅಲ್ಲ, ಈಗ ವರ್ಕ್ ಕಂಪ್ಲೀಟ್ ಆಗಿ ಭಾವನೆ ಬೇಡ. ನಮ್ಗೆ ಅದು ಅಸಲಿನ ಅಕ್ಕಲ್ಲಿ ಒಂದು ಹೇಳಿ ಯಾಕೆಂದ್ರೆ ಕೋಟಿಗೆ ಹೋಗಿ ಒಂದು ರೋಡಿನಲ್ಲಿ